ಇತ್ತೀಚೆಗೆ ಕೇಕ್ ಡಿಸೈನ್ನಲ್ಲೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಶುರುವಾಗಿದೆ. ಬರ್ತ್ಡೇ ಇರಲಿ, ವೆಡ್ಡಿಂಗ್ ಆನಿವರ್ಸರಿ ಇರಲಿ, ಈ ಸಂಭ್ರಮಕ್ಕೆ ಕಳೆ ತುಂಬೋದೇ ಕೇಕ್. ನಿಮ್ಮ ಮನೆಯ ಸಂಭ್ರಮಕ್ಕೆ ಸೂಪರ್ ಆಗಿರೋ ಕೇಕ್ ಬೇಕು ಅಂದ್ರೆ ನೀವು ರಿಬ್ಬನ್ಸ್ ಅಂಡ್ ಬಲೂನ್ಸ್ ಕೇಕ್ ಮಳಿಗೆಗೆ ಬರಬೇಕು. ಯಾಕೆ ಈ ಮಳಿಗೆಯಲ್ಲಿ ಅಂತಹ ವಿಶೇಷತೆ ಏನಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಬರ್ತ್ಡೇ ಇರಲಿ, ವೆಡ್ಡಿಂಗ್ ಆನಿವರ್ಸರಿ ಇರಲಿ, ಈ ಸಂಭ್ರಮವನ್ನ ಎಷ್ಟೇ ಸ್ಪೆಷಲ್ ಆಗಿ ಆಚರಿಸಿದ್ರು ಕೇಕ್ ಇಲ್ಲ ಅಂದ್ರೆ ಆ ಪ್ರೋಗ್ರಾಮೇ ಡನ್. ಏನಿಲ್ಲ ಅಂದ್ರೂ ಕೇಕ್ ಒಂದು ಇದ್ರೆ ಸಾಕು, ಆ ಖುಷಿನೇ ಬೇರೆ. ಪುಟಾಣಿಗಳಿಗಂತೂ ತಮ್ಮ ಹುಟ್ಟು ಹಬ್ಬದ ದಿನ ಹೊಸ ಬಟ್ಟೆ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ಆದ್ರೆ ಕೇಕ್ ಮಾತ್ರ ಬೇಕೇ ಬೇಕು. ಒಂದು ಸಂಭ್ರಮಕ್ಕೆ ಕಳೆ ತುಂಬೋದೇ ಈ ಕೇಕ್. ಅಬ್ಬಬ್ಬಾ, ಯಾಕಪ್ಪ ಈ ಕೇಕ್ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀರಿ? ಏನಾದರೂ ಗುಡ್ ನ್ಯೂಸ್ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಎಸ್ ವೀಕ್ಷಕರೇ, ನಿಮಗೋಸ್ಕರ ಪುತ್ತೂರಿನಲ್ಲಿ ಹೊಸದಾದ ಕೇಕ್ ಮಳಿಗೆಯೊಂದು ಶುಭಾರಂಭಗೊಂಡಿದೆ. ಆ ಶಾಪ್ ಇರೋದೆಲ್ಲಿ, ಅದರ ವಿಶೇಷತೆ ಏನು ಹೇಳ್ತೀವಿ ಕೇಳಿ. ನೀವು ನೋಡ್ತಾ ಇರುವ ಈ ದೃಶ್ಯ ಪುತ್ತೂರಿನ ನೆಹರು ನಗರದಲ್ಲಿ ಶುಭಾರಂಭಗೊಂಡ ರಿಬ್ಬನ್ಸ್ ಅಂಡ್ ಬಲೂನ್ಸ್ ಕೇಕ್ ಮಳಿಗೆಯದ್ದು. ಕಬಕದ ಪಾಟ್ನಾ ಕಟ್ಟಡದ ನೆಲಮಹಡಿಯಲ್ಲಿ ಸುಧಾಕರ ಆಳ್ವ ಮಾಲಕತ್ವದಲ್ಲಿ ಈ ಮಳಿಗೆ ಶುಭಾರಂಭಗೊಂಡಿದ್ದು, ಓರಿಯೆಂಟಲ್ ಇನ್ಶೂರೆನ್ಸ್ ಹಾಗೂ ಅರವಿಂದ್ ಮೋಟಾರ್ಸ್ನ ಅಡ್ಮಿನ್ ಮ್ಯಾನೇಜರ್ ಆಗಿರುವ ಕೆಕೆ ಶೆಟ್ಟಿ ಅವರು ರಿಬ್ಬನ್ ಕತ್ತರಿಸಿ ಈ ಮಳಿಗೆಯನ್ನ ಉದ್ಘಾಟಿಸಿದ್ದಾರೆ. ಬಳಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಎಲ್ಲಾ ಗಣ್ಯರು ದೀಪ ಬೆಳಗಿ ಮಳಿಗೆಗೆ ಚಾಲನೆಯನ್ನ ನೀಡಿದ್ದಾರೆ. ಜೊತೆಗೆ ಕೇಕ್ ಮಳಿಗೆಗೆ ಕೇಕ್ ಕತ್ತರಿಸಿ ಗ್ರ್ಯಾಂಡ್ ಓಪನಿಂಗ್ ಮಾಡಲಾಗಿದೆ. ಈ ವೇಳೆ ನವದುರ್ಗ ಫುಡ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ನ ಎಂಡಿ ಗುಣಗೋಪಾಲ್ ಶೆಟ್ಟಿ, ಪುಣೆ ಹಾಗೂ ಮಂಗಳೂರು ವಲಯದ ಕೇಕ್ ಶಾಪಿನ ಮಾಲೀಕರಾದ ಸತೀಶ್ ಶೆಟ್ಟಿ, ವಿವೇಕಾನಂದ ಪಾಲಿಟೆಕ್ನಿಕಲ್ ಪ್ರಾಂಶುಪಾಲರಾದ ಗೋಪಿನಾಥ್ ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇಷ್ಟಕ್ಕೂ ಈ ಮಳಿಗೆ ತುಂಬಾ ಸ್ಪೆಷಲ್ ಯಾಕೆ ಗೊತ್ತಾ? ಇದು ಮುಂಬೈನ ಪ್ರಖ್ಯಾತ ಕೇಕ್ ತಯಾರಿಕಾ ಸಂಸ್ಥೆಯ ಬ್ರ್ಯಾಂಚ್. 2005ರಲ್ಲಿ ಸತೀಶ್ ಶೆಟ್ಟಿ ಎಂಬವರು ಮೊದಲು ಈ ಮಳಿಗೆಯನ್ನ ಆರಂಭಿಸಿದ್ರು. ಬಳಿಕ ಮುಂಬೈ, ಪುಣೆ ಸೇರಿದಂತೆ ಮಂಗಳೂರು, ಮೂಡಬಿದ್ರೆ, ಕಾರ್ಕಳ ಹೀಗೆ ದಕ್ಷಿಣ ಕನ್ನಡದ ಹಲವಾರು ಕಡೆಗಳಲ್ಲಿ ಇಡೀ ದೇಶದಲ್ಲಿ ಬರೋಬ್ಬರಿ 140 ಶಾಖೆಯನ್ನ ಆರಂಭಿಸಿದೆ. ಇದಿಷ್ಟೇ ಅಲ್ಲದೆ ಈ ಸಂಸ್ಥೆಯ ವಿಶೇಷತೆ ಇನ್ನೂ ಏನು ಅನ್ನೋದು ಇಲ್ಲಿದೆ ನೋಡಿ. ನಮ್ಮ ದೇಶದ ಪ್ರತಿಷ್ಠಿತ ಒಂದು ಕೇಕ್ ಉತ್ಪಾದನಾ ಸಂಸ್ಥೆ ಆದುಂಡು. ಎರ್ಮಾಳ್ ಸತೀಶ್ ಶೆಟ್ಟರ್ನ ನೇತೃತ್ವಡು ಅನ್ನ ಮಾಲಕತ್ವಡು ಪ್ರಾರಂಭವಾಯಿನಂಚಿನ ಈ ಸಂಸ್ಥೆ 15 ವರ್ಷದ ಈ ಸಮಯಡು ದೇಶಾದ್ಯಂತ 140 ಶಾಖೆನ ಪ್ರಾರಂಭ ಮಲ್ತಿರು ಬಂದ್ರೆ ಭಾರಿ ಸಂತೋಷ ಒಂದುಂಡು. ಒಂದು ಪುತ್ತೂರುದ 20ನೇ ಶಾಖೆ, ನವದುರ್ಗ ಫುಡ್ ಪ್ರಾಡಕ್ಟ್ಸ್ ಪಂಪಿನ ಒಂಜಿ ಸಂಸ್ಥೆದ ಪುದರಡು ಬೈಕಂಪಡಿಡ್ ಉತ್ಪಾದನೆ ಮಲ್ಪುನಂಚಿನ ಈ ಕೇಕ್ ಬೊಕ್ಕ ಬೇತೆ ಬೇತೆ ಉತ್ಪಾದನೆಲು ಬೇತೆ ಬೇತೆ ಶಾಖೆಗೆ ವಿತರಣೆ ಒಂದುಂಡು. ಸಿ ಸತೀಶ್ ಶೆಟ್ರ್ ಪೂನಾ ಬೊಕ್ಕ ಕರ್ನಾಟಕದ ರಿಬ್ಬನ್ಸ್ ಅಂಡ್ ಬೆಲೂನ್ಸ್ ನೇತ ಮಾಸ್ಟರ್ ಫ್ರಾಂಚೈಸಿದ ಮಾಲಕರಾದುಲ್ಲೇರು ಬೇತೆ ಬೇತೆ ಪ್ರಕಾರದ ಕೇಕ್, ಪ್ಯಾಸ್ಟ್ರಿ, ಬ್ರೌನೀಸ್, ಡೋನಟ್ಸ್, ರಸ್ಕ್, ಬಟರ್, ಕಾರೋ, ಚೀಸ್ ಬ್ರೌನ್ಸ್, ವೇಫರ್, ಸ್ಲೈಸ್ ಕೇಕ್, ಕಪ್ ಕೇಕ್, ಪಾಟೀಸ್, ಬರ್ಗರ್, ಸ್ಯಾಂಡ್ವಿಚ್ ಒಂದು ರಿಬ್ಬನ್ಸ್ ಅಂಡ್ ಬೆಲೂನದ ಬೇತೆ ಬೇತೆ ಉತ್ಪಾದನೆಲು ಉತ್ಕೃಷ್ಟ ಗುಣಮಟ್ಟ ಅಂಚನೆ ಬಾಯ್ಡ್ ನೀರು ಬರ್ಪುನಂಚಿನ ರುಚಿ ಒಂದು ಗ್ರಾಹಕರಿಗೆ ರಿಬ್ಬನ್ಸ್ ಅಂಡ್ ಬಲೂನ್ಸ್ ಕೊರ್ಪುನಂಚಿನ ವಿಶಿಷ್ಟ ಸೇವೆ. ಉತ್ಕೃಷ್ಟ ಗುಣಮಟ್ಟ ಅಂಚಿನ ಶುಚಿರುಚಿಯಾದ ಉತ್ಪಾದನೆಯನ್ನು ಕೊರ್ಪುನಂಚಿನ ಒಂಜಿ ಮಲ್ಲ ಕೆಲಸ ರಿಬ್ಬನ್ಸ್ ಅಂಡ್ ಬೆಲೂನ್ಸ್ ಈ ಒಂಜಿ ಸಂಸ್ಥೆ ಮಲ್ತೊಂದುಂಡು. ಗ್ರಾಹಕರನ್ನ ಮನತೃಪ್ತಿನ ಮುಖ್ಯ ಉದ್ದೇಶ ಹೊಂದಿ ಒಂದು ಕಾರ್ಯಾಚರಣೆ ಮಲ್ಪುನಂಚಿನ ಪೆರ್ಮೆದ ಸಂಸ್ಥೆ ರಿಬ್ಬನ್ಸ್ ಅಂಡ್ ಬೆಲೂನ್ ಇನ್ನಿ ಪುತ್ತೂರುಡು 20ನೇ ಶಾಖೆ ಪ್ರಾರಂಭ ಮಲ್ತಂಡೆ. ನನ್ನ ದುಂಬುದ ದಿನೊಟ್ಟು ಸುಧಾಕರ್ ಆಳ್ವೇರು ಬಕ್ಕಲ್ನ ಕುಟುಂಬಕಲ ಮುಕ್ಕಲ್ನ ಮಾಲಕತ್ವಡು ಪುತ್ತೂರುದ ಪೇಂಟೆದ ಉಲೈಡ್ ನನೊಂಜಿ ರಿಬ್ಬನ್ಸ್ ಅಂಡ್ ಬೆಲೂನ್ ಶಾಖೆ ಪ್ರಾರಂಭ ಆಯ್ಕೊಂಡು ಬಂದ್ರೆ ಭಾರಿ ಸಂತೋಷ ಒಂದುಂಡು. ಹೊರ ರಾಜ್ಯಗಳಲ್ಲಿ ತುಂಬಾನೇ ಪ್ರತಿಷ್ಠತೆಯನ್ನ ಪಡೆದಿರುವ ಈ ರಿಬ್ಬನ್ಸ್ ಅಂಡ್ ಬಲೂನ್ಸ್ ಕೇಕ್ ಮಳಿಗೆ ಇದೀಗ ಪುತ್ತೂರಿನಲ್ಲಿಯೂ ಶುಭಾರಂಭಗೊಂಡಿದ್ದು ನಿಜವಾಗ್ಲೂ ಖುಷಿಯ ವಿಚಾರ.
ಇಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರೋ ಕೇಕ್ ಇದೆ. ಒಂದೊಂದು ಕೇಕ್ ಡಿಸೈನ್ ಕೂಡ ಒಂದೊಂದನ್ನ ಮೀರಿಸುವಂತಿದೆ. ಇನ್ನು ಈ ಮಳಿಗೆಯಲ್ಲಿ ಪೇಸ್ಟ್ರೀಸ್, ಡೋನಟ್ಸ್, ಸ್ಯಾಂಡ್ವಿಚ್, ಪಿಜ್ಜಾ, ಐಸ್ ಕ್ರೀಮ್, ಜ್ಯೂಸ್, ಟೀ, ಕಾಫಿ ಕೂಡ ಲಭ್ಯ ಇದೆ. ಬಾರಿ ಶೋ ಕೊಡು ರಿಬನ್ಸ್ ಅಂಡ್ ಬಲೂನ್ಸ್ ಒಂದು ಮಂದಿರ ಅಂಚಾದ ಪುನಃ ಕೃಷ್ಣ ಬಾರಿ ಸ್ಟಡಿ ಮಂದರಿ ನೆತ್ತಮಿತ್ತೆ ಬೊಕ್ಕ ಒಂದು ರಿಬನ್ಸ್ ಅಂಡ್ ಬಲೂನ್ಸ್ ಪಂಡ 2005 ಭಾರತ್ ಕ್ಯಾಫೆ ಸತೀಶ್ ಶೆಟ್ಟಿ ಆರೊಂದು ಅನ್ನ ನೆಟ್ ನೇತೃತ್ವ ನಾವು ಚಾಲು ಮಂದೇರು ಅಂಚನೆ ಅವು ಸ್ಟಾರ್ಟ್ ಮಂತದ್ದು ಒಂಜಿ 2005 2010 ಉಲಾಯಿ ಐಕ್ ಒಂಜಿ ಸಾಧಾರಣ ಒಂಜಿ 40 ಔಟ್ಲೆಟ್ಸ್ ಒಂಜಿ ಯಾರು ಒಂದೇನು ಮಂದದ್ದು ತೋಪಾದೇರು ಅಂಚದು ಪುನಃ ಆರ್ನ ವಿಷನ್ ನಮ್ಮ ಇನಿ ಮೆಚ್ಚೋ ನೋಡು ಲೈಕ್ ಪಂಡ ಆತ ಒಂಜಿ 5 ವರ್ಷದೊಲೈ ಒಂಜಿ 40 ಔಟ್ಲೆಟ್ ಆದಾಗ ಮನ್ಪುನ ಪಂಡ ಇಟ್ ಈಸ್ ಅ ರಿಯಲಿ ರಿಮಾರ್ಕೆಬಲ್ ಜಾಬ್. ಎಂಕಲ್ ದಕ್ಷಿಣ ಕರ್ನಾಟಕ ಎಂಕಲ್ ಎಂಟರ್ ಮಂತಿನದಾಗ ಎಂಕಲು 3 ವರ್ಷದೊಲೈ 2 ವರ್ಷದೊಲೈ ಈತ ಎಡ್ಡೆ ರೆಸ್ಪಾನ್ಸ್ ಬರ್ಕೊಂಡು ಬಂದು ಎನ್ನೆ ನಿಜ. ಬಟ್ ಮುಲ್ತ ಜನತನಕ್ಲೆ ಎಂಕಲು ದುಂತ ಜನಕ್ಲೆಗೆ ಎಂಕ್ ಫಸ್ಟ್ ಆಫ್ ಆಲ್ ಎಂಕ್ ರಿಬನ್ಸ್ ಅಂಡ್ ಬಲೂನ್ಸ್ ಈದ್ ಲೈಕ್ ಮಂದಿನೇ ಕದ್ರ ಡೆಫಿನೆಟ್ಲಿ ಎಂಕ್ ಅಕಲಿಗೆ ಒಂಜಿ ಥ್ಯಾಂಕ್ಸ್ ಕೊರೋಡ್ ಹಾಕೊಂಡು ಅಕಲ್ನ ಆಶೀರ್ವಾದ ನಂಕಡ ಇಂಚನೆ ಇಪ್ಪೋಡು ಬಂದು ಎಂಕಲು ಮಂತೊಂದಿಲ್ಲ. ಇನಿ ಇರುವನೇ ಔಟ್ಲೆಟ್ ಮಾತ್ರ ಇನಿ ಈ ಏಪ್ರಿಲ್ ಎಂಡ್ದವಲೈ ಎಂಕಲ್ನ 24 ಔಟ್ಲೆಟ್ಸ್ ಹಾಕೊಂಡು 4 ಔಟ್ಲೆಟ್ ಐತೆ ಕೆಲಸ ಚಾಲು ಉಂಡು. ಅಂಚಾದ ಪುನಗ ಒಂದು ಜನಕಲ್ನ ಪ್ರೀತಿ ಜನಕಲ್ನ ಮೋಕೆ ಎಂಕಲ್ಡ ಇತ್ತಿನ ನಂತರ ಎಂಕುಲು ಈದ್ ಸಕ್ಸಸ್ಫುಲ್ ಆಯ ಅಂಚನೆ ಎಂಕಲ್ನ ಬೈಕಂಪಾಡಿಡ್ ಎಂಕಲ ಬಾಂಬೆಡ್ ಬೇತೆನೆ ಫ್ಯಾಕ್ಟ್ರಿ, ಪೂನಾಡ್ ಬೇತೆನೆ ಫ್ಯಾಕ್ಟ್ರಿ, ಬೈಕಂಪಾಡಿ ಬೇತೆನೆ ಫ್ಯಾಕ್ಟ್ರಿ ಎಂಕಲ್ನ ಬೇಸಿಕ್ ಎಂಕಲ್ನ ಮೇನ್ ಎಂಕಲ್ನ ಐಟಮ್ ಎಂಕಲ್ನ ಸಕ್ಸಸ್ ದ ಪಂಡ ಎಂಕುಲು ವಿ ಆರ್ ನಾಟ್ ಎಟ್ ಆಲ್ ಯೂಸಿಂಗ್ ಎನಿ ಪ್ರಿಸರ್ವೇಟಿವ್ಸ್. ಎಂಕುಲು ವಾ ನೆಟ್ಟಿತ್ತನಲ್ಲ ಎಂಕಲ್ನ ವ್ಯಾಲಿಡಿಟಿ 1 ದಿನ 2 ದಿನ ಮಾತ್ರ. ಎಂಕಲ್ನ ಪ್ರಾಡಕ್ಟ್ ಏತ್ ಒರಿಂಡಲ್ಲ ಅವಿನ ಪಿರನಿ ಪತ್ತೊಂದು ಪೋಪ ಎಂಕುಲು ಕೂಡ ಕಸ್ಟಮರ್ನ ಕಲಿಗೆ ನಮಗೆ ಸೇಲ್ ಮನ್ಪೂಜ ಅಂಚದು ಪುನಗ ದಿಸ್ ಈಸ್ ಒನ್ ಆಫ್ ದ ಪ್ಲೇಸ್ ವೇರ್ ವಿ ಹ್ಯಾವ್ ಟೇಕನ್ ಅ ಅಡ್ವಾಂಟೇಜ್ ಫ್ರಮ್ ಅದರ್ ಕಾಂಪಿಟೇಟರ್ಸ್. ಅಂಚದು ಪುನಗ ನಿಖಲಿಗೆ ಎಡ್ಡೆ ಪ್ರಾಡಕ್ಟ್ ಹೆಲ್ದಿ ಪ್ರಾಡಕ್ಟ್ ಬೊಕ್ಕ ಸೇಫ್ಟಿ ತೂದು ಯಾಕಂದ್ರೆ ಒಂದು ಪೂರ ನಮ್ಮ ಜೋಕುಲು ನಮ್ಮ ಮ್ಯಾಕ್ಸಿಮಮ್ ಇತ್ತ ನಮ್ಮ ಪೇರೆಂಟ್ಸ್ನಗಳೆಲ್ಲ ತಿರುಪುಜೇರು ಒಂದೇ ನಮ್ಮ ಯೂಸ್ ಮಾಡ್ಕೊಂಡು ನಮ್ಮ ಜೋಕುಲು ಅಂಚಾದ ಪುನಗ ನಮ್ಮ ಇನಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಜೋಕುಲ್ನ ಹೆಲ್ತ್ ಕೊರಪ. ಸೊ ದಿಸ್ ಈಸ್ ದ ಫಂಡಮೆಂಟಲ್ ವಾಟ್ ವಿ ಹ್ಯಾವ್ ಟೇಕನ್ ದಟ್ ಅವರ್ ಪ್ಲೇಸ್. ಪ್ರಿಸರ್ವೇಟಿವ್ ಎಂಕಲ್ ಒಂಜಿ ಯೂಸ್ ಮನ್ಪಂದೆ ಅಂಚಾದ ಪುನಗ ಎಂಕಲಿಗೆ ಈತ ಎಂಕಲಿಗೆ ಒಂಜಿ ಪ್ರಾಡಕ್ಟ್ ಎಂಕಲಿಗೆ ಪೂರಕಲು ಲೈಕ್ ಮನ್ಪುನ್ ಪಂಡ ದಟ್ ಈಸ್ ಒನ್ ಆಫ್ ದ ರೀಸನ್ ಇಸ್ ದಟ್ ವಿ ಆರ್ ನಾಟ್ ಎಟ್ ಆಲ್ ಯೂಸಿಂಗ್ ಎನಿ ಪ್ರಿಸರ್ವೇಟಿವ್. ಅಂತೂ ಇನ್ಮೇಲೆ ಬರ್ತ್ಡೇ ಇರ್ಲಿ ಆನಿವರ್ಸರಿ ಇರ್ಲಿ ತುಂಬಾನೇ ಸ್ಪೆಷಲ್ ಆಗಿ ಆಚರಿಸಬೇಕು, ತುಂಬಾನೇ ಸ್ಪೆಷಲ್ ಆಗಿರೋ ಕೇಕ್ ಬೇಕು ಅಂದ್ರೆ ಪುತ್ತೂರಿನ ನಗರದಲ್ಲಿರುವ ರಿಬನ್ಸ್ ಅಂಡ್ ಬಲೂನ್ಸ್ ಕೇಕ್ ಮಳಿಗೆಗೆ ಬಂದ್ರೆ ಆಯ್ತು. ನಿಮ್ಗೆ ಇಷ್ಟವಾದ ಡಿಸೈನ್ ನಲ್ಲಿ ಕೇವಲ 2 ಗಂಟೆಯ ಒಳಗೆ ಫ್ರೆಶ್ ಕೇಕ್ ಅನ್ನ ಇವರು ತಯಾರಿಸಿ ಕೊಡೋಕೆ ರೆಡಿಯಾಗಿದ್ದಾರೆ. ರಿಬನ್ಸ್ ಅಂಡ್ ಬಲೂನ್ಸ್ ಕೇಕ್ ಮಳಿಗೆಯ ಕೇಕ್ ಜೊತೆ ನಿಮ್ಮ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿ. ಭರತ್ ಬಲ್ನಾಡ್, ಕಹಳೆ ನ್ಯೂಸ್, ಪುತ್ತೂರು.